ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ ಓರ್ವ ಮಹಿಳೆ ಮೃತಪಟ್ಟು ಇಬ್ಬರು ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ 66ರ ಉಪ್ಪಳ ಗೇಟ್ ಬಳಿ ಶುಕ್ರವಾರ ನಡೆದಿದೆ. ಮಂಗಳೂರು ನಿವಾಸಿ ಪದ್ಮನಾಭ ಎಂಬುವರ ಪತ್ನಿ 30 ವರ್ಷದ ನವ್ಯ ಮೃತಪಟ್ಟವರು. ಪದ್ಮನಾಭ ಹಾಗೂ ಜೊತೆಗಿದ್ದ ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದು ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಪ್ಪಳದ ಸಂಬಂಧಿಕರ ಮನೆಗೆ ಬಂದು ಮಂಗಳೂರಿಗೆ ತೆರಳುತ್ತಿದ್ದ ಕಾರು ಮತ್ತು ಎದುರಿನಿಂದ ಬರುತ್ತಿದ್ದ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದೆ. ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಾರು ನೋಕು ಉಪ್ಪಳ ಗೇಟ್ಲಿ ಭಯಂಕರ ರೆಸ್ಟೋರೆಂಟ್ ಆಯ್ನವ. ಉಪ್ಪಳ ಗೇಟ್ ಮೀನಿನ ಬಂಡಿ ಎಲ್ಲ ಕಲ್ಟೇನು ರೋಟ್ಲಿ ಫುಲ್ಲು ಕಲ್ಟೇನು ಕಾರ್ನ ವಸ್ತುಗಳು ಕಾರ್ನ ವಸ್ತುಗಳು ಕಾರೆಲ್ಲ ಪೋಯಿನವ